ಬಾರಿ ಬಿಗ್ ಬಾಸ್ ಸೀಸನ್ 10ರಲ್ಲಿ 6 ಮಂದಿ ಫಿನಾಲೆಗೆ ತಲುಪಿದ್ದಾರೆ. ಈಗಾಗಲೇ ಈ 6 ಮಂದಿ ಹೆಸರುಗಳು ಸೋಷಿಯಲ್ ಮೀಡಿಯಾದಲ್ಲಿ ರಾರಾಜಿಸುತ್ತಿವೆ. ಜನವರಿ 28ರ ರಾತ್ರಿ ವಿನ್ನರ್ ಘೋಷಣೆ ಆಗುತ್ತಿದೆ. ಡ್ರೋನ್ ಪ್ರತಾಪ್ ನೆಗೆಟಿವ್ ಆಗಿದೆ, ನಿಮಗೆ ಟ್ರೋಲ್ ಆಗಿದ್ದಾಗಿ ಸದ್ಯದ ಮಟ್ಟಿಗೆ ಡ್ರೋನ್ ಪ್ರತಾಪ್ ಅವರ ಹೆಸರು ಟ್ರೆಂಡ್ ಆಗುತ್ತಿದೆ. ಹಲವು ವಿವಾದಗಳಿಂದ ಈ ಬಾರಿ ಬಿಗ್ ಬಾಸ್ ಕನ್ನಡ ಸಾಕಷ್ಟು ಸುದ್ದಿಯಲ್ಲಿತ್ತು. ಇದೀಗ ವಿಜೇತರಿಗೆ ಬಹುಮಾನ ಏನೆಲ್ಲ ದೊರೆಯಬಹುದು ಎಂಬುದು ವೀಕ್ಷಕರಿಗೆ ಕುತೂಹಲ ಹುಟ್ಟಿಸಿದೆ. ಬಿಗ್ ಬಾಸ್ ನ ಟ್ರಾಫಿಯ ಹೊರತಾಗಿ ಬಿಗ್ ಬಾಸ್ 10 ವಿಜೇತರು ನಗದು ಬಹುಮಾನ, ಹಣದ ಜೊತೆಗೆ ಹೊಚ್ಚ ಹೊಸ ಕಾರನ್ನು ಕೂಡ ಪಡೆಯಲಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 10ರ ವಿಜೇತರಿಗೆ ಶೋ ಗೆದ್ದ ನಂತರ 50 ಲಕ್ಷ ರೂಪಾಯಿ ಅದ್ದೂರಿ ಕಾರು ಮತ್ತು ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನು ಕೂಡ ಬಹುಮಾನವಾಗಿ ನೀಡಲಾಗಲಿದೆ. ನಿಜ ಹೇಳಬೇಕೆಂದ್ರೆ ಡ್ರೋನ್ ಪ್ರತಾಪ್ ಅವರಿಗೆ ಎಷ್ಟು ಜನ ಸಪೋರ್ಟರ್ಸ್ ಇದ್ದಾರೋ ಅಷ್ಟೇ ದುಶ್ಮನಸುಗಳಿದ್ದಾರೆ. ಆ ದುಶ್ಮನಗಳು ಬಯಸುವುದು ಏನೆಲ್ಲ ಎಂಬುದು ಫೈನಲ್ ಆದ ಮೇಲೆ ಗೊತ್ತಾಗುತ್ತದೆ. ಅಸಮರ್ಥ ಹಣೆಪಟ್ಟಿಯೊಂದಿಗೆ ಎಂಟ್ರಿ ಕೊಟ್ಟಿದ್ದ ಪ್ರತಾಪ್ ಲೈವ್ ಆಡಿಯನ್ಸ್ ನಿಂದ ಕಡಿಮೆ ಓಟ್ ಪಡೆದು ಅಸಮರ್ಥರು ಎಂಬ ಹಣೆಪಟ್ಟಿಯೊಂದಿಗೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದವರು ಪ್ರತಾಪ್. ಆರಂಭದ ದಿನಗಳಲ್ಲಿ ಪ್ರತಿ ವಿಷಯಕ್ಕೂ ಕಣ್ಣೀರಿಡುತ್ತಿದ್ದರು ಪ್ರತಾಪ್. ಆದರೆ ಈಗ ವಿನಯ್ ಮುಂದೆ ಎದೆ ತಟ್ಟಿ ನಿಂತು ಅದೆಷ್ಟೋ ಬಾರಿ ಅಬ್ಬರಿಸಿದ್ದು ಇದೆ. ಪ್ರತಾಪ್ ಅವರಿಗೆ ಒಂದೇ ಒಂದು ಕೊರಗಿತ್ತು, ತನ್ನ ಕುಟುಂಬದೊಂದಿಗೆ ದೂರ ಇದ್ದೇನೆ ಎಂದು. ಅದೆಷ್ಟೋ ಬಾರಿ ಸುದೀಪ್ ಅವರ ಮುಂದೆ ಕೂಡ ಪ್ರತಾಪ್ ಅವರು ತಂದೆ ತಾಯಿ ಮಾತನಾಡಬೇಕು ಎಂದು ಹೇಳಿಕೊಂಡಿದ್ದುಂಟು. ಕಣ್ಣೀರು ಕೂಡ ಸುರಿದಿದ್ದರು. ಆ ಬಳಿಕ ಅಪ್ಪ ಅಮ್ಮನನ್ನ ಅಪ್ಪಿಕೊಂಡು ಡ್ರೋನ್ ಪ್ರತಾಪ್ ಮುದ್ದಾಡಿದ್ದರು. ಕರ್ನಾಟಕದ ಜನತೆಗೆ ಡ್ರೋನ್ ಪ್ರತಾಪ್ ತಂದೆ ಕೂಡ ಕ್ಷಮೆ ಕೇಳಿದ್ದರು. ಆಟದಲ್ಲಿ ಮಾಂತ್ರಿಕ ಈ ಪ್ರತಾಪ್. ಇನ್ನು ಪ್ರತಾಪ್ ಮೊದಲಿಗೆ ಆಟದಲ್ಲಿ ಭಾರಿ ಸ್ಲೋ ಆಗಿದ್ದರು. ಬರುತ್ತಾ ವಿನಯ್ ಟೀಮ್ಗೆ ಟಕ್ಕರ್ ಕೊಡುತ್ತಾ ಬಂದಿದ್ದರು. ಮಹಿಳೆಯರಿಗೆ ಸಪೋರ್ಟ್ ಮಾಡಿ ತಾನೊಬ್ಬನೇ ನುಗ್ಗಿ ಆಟದಲ್ಲಿ ಸೈನಿಸಿಕೊಂಡಿದ್ದರು. ಯುಕ್ತಿಯಲ್ಲಿ ಕೂಡ ಪ್ರತಾಪ್ ಎಂದು ಹಿಂದೆ ಬಿದ್ದಿರಲಿಲ್ಲ. ತಮ್ಮನ್ನು ಟಾರ್ಗೆಟ್ ಮಾಡಿದವರಿಗೆ ಟೈಮ್ ನೋಡಿ ಡ್ರೋನ್ ಪ್ರತಾಪ್ ಹೊಡೆತಗಳನ್ನ ನೀಡಿದ್ದರು. ವೀಕೆಂಡ್ ಬಂದರೆ ಸಾಕು ಕಿಚ್ಚ ಅವರ ಮುಂದೆಯೇ ನೇರವಾಗಿ ತಮ್ಮ ಅಭಿಪ್ರಾಯಗಳನ್ನ ಕೂಡ ಮಂಡಿಸುತ್ತಿದ್ದರು. ಡ್ರೋನ್ ಪ್ರತಾಪ್ ಅವರು ವಿನಯ್ ಬಳಿ ಸಾಕಷ್ಟು ಬಾರಿ ಕೂಗಾಡಿದ್ದಾರೆ. ವಿನಯ್ ಅವರು ಎಷ್ಟೇ ಅಶ್ಲೀಷ ಭಾಷೆ ಉಪಯೋಗಿಸಿದರೂ ತಾವು ಮಾತ್ರ ಸಮಾಧಾನದಲ್ಲಿಯೇ ಮಾತಿಗೆ ತಿರುಗೇಟು ನೀಡುತ್ತಿದ್ದರು ಈ ಡ್ರೋನ್ ಪ್ರತಾಪ್. ಮಂಡ್ಯ ಭಾಷೆಯ ಬಳಕೆ, ಆಡಿಯನ್ಸ್ ಅಟ್ರಾಕ್ಟ್ ಮಾಡುವ ಸ್ಟ್ರಾಟಜಿ, ಸ್ವತಃ ವೀಕ್ಷಕರೇ ಫಿದಾ ಆಗಿ ಹೋಗಿದ್ದರು ಈ ಡ್ರೋನ್ ಪ್ರತಾಪ್ ಮೇಲೆ. ಆಟದಲ್ಲಿ ಕಣ್ಣಿಗೆ ಪೆಟ್ಟಾದಾಗಲೂ ಕೂಡ ಮನೆಗೆ ಮತ್ತೆ ಡ್ರೋನ್ ಪ್ರತಾಪ್ ಮರಳಿ ಆಟದಲ್ಲಿ ಸೈನಿಸಿಕೊಂಡಿದ್ದರು. ಟಾಸ್ಕ್ಗಳಲ್ಲಿ ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡಲು ಆರಂಭಿಸಿದ್ದರು. ಈ ವರ್ಷದ ಆರಂಭದಲ್ಲಿ ಊಟ ಬಿಟ್ಟಿದ್ದ ಕಾರಣ ಆಸ್ಪತ್ರೆಗೆ ಅವರನ್ನ ಅಡ್ಮಿಟ್ ಕೂಡ ಮಾಡಲಾಗಿತ್ತು. ಎಂಟರ್ಟೈನ್ಮೆಂಟ್ಗೂ ಪ್ರತಾಪ್ ಏನೂ ಕಮ್ಮಿ ಇರಲಿಲ್ಲ. ಅಷ್ಟೇ ಅಲ್ಲ, ಮನೆಯ ಎಲ್ಲಾ ಮಹಿಳಾ ಸ್ಪರ್ಧಿಗಳಿಗೆ ದೀದಿ ಎನ್ನುತ್ತಲೇ ಎಲ್ಲರ ವಿಶ್ವಾಸವನ್ನು ಕೂಡ ಗಳಿಸಿದ್ದರು. ಅಷ್ಟೇ ಅಲ್ಲ, ತಮಗೆ ಅವಕಾಶ ಸಿಕ್ಕಾಗ ದೀದಿಯವರಿಗೆ ಸಪೋರ್ಟ್ ಕೂಡ ಮಾಡುತ್ತಿದ್ದರು. ಇಂದಿಗೂ ಸಂಗೀತ ಅವರ ಮೆಚ್ಚಿನ ತಮ್ಮನಾಗಿದ್ದಾನೆ ಈ ಪ್ರತಾಪ್. ಹೊರಗಿನ ಸಮಾಜದಲ್ಲಿ ಸುಳ್ಳುಗಾರ, ಚೀಟ್, ಡೊಂಗಿ ಎನಿಸಿಕೊಂಡಿದ್ದ ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಮನೆಯಲ್ಲಿ ಜನರ ಪ್ರೀತಿ ಗಳಿಸಿ ಫಿನಾಲೆ ವಾರಕ್ಕೆ ತಲುಪಿದ್ದಾರೆ. ಇದೀಗ ಹೊರಗೆ ತಾವು ಮಾಡಿದ ತಪ್ಪಿಗೆ ಬಿಗ್ ಬಾಸ್ ಮನೆ ಮೂಲಕ ಕ್ಷಮೆ ಕೇಳಿದ್ದಾರೆ. ಸೀಸನ್ ವಿನ್ ಆಗಲಿ ಎಂಬುದೇ ಅವರ ಫ್ಯಾನ್ಸ್ ಆಸೆ ಕೂಡ. ಆದ್ರೆ ಬಿಗ್ ಬಾಸ್ 10 ಸೀಸನ್ ನಲ್ಲಿ ಹಲವಾರು ಗೋಲ್ಮಾಲ್ಗಳು ನಡೆಯುತ್ತಿದೆ, ಮ್ಯಾಚ್ ಫಿಕ್ಸಿಂಗ್ ನಡೆಯುತ್ತಿದೆ ಎಂದು ಇತ್ತೀಚೆಗೆ ಹಲವಾರು ಮಾಧ್ಯಮಗಳಲ್ಲೂ ಕೂಡ ಹೇಳಲಾಗಿತ್ತು. ಆದ್ರೆ ಜನವರಿ 28ನೇ ತಾರೀಕು ಗೊತ್ತಾಗುತ್ತದೆ ಇದು ಎಷ್ಟು ನಿಜ ಎಷ್ಟು ಸುಳ್ಳು ಎಂಬುದು. ಡ್ರೋನ್ ಪ್ರತಾಪ್ ಕೆಲವರ ಪಾಲಿಗೆ ಮೆಂಟಲ್ ಆದರೆ ಇನ್ನು ಕೆಲವರ ಪಾಲಿಗೆ ಹೀರೋ ಕೂಡ ಆಗಿದ್ದಾರೆ. ಇನ್ನು ಕೆಲವು ಪ್ರತಾಪ್ ದುಶ್ಮನಗಳು ಒಂದು ವೇಳೆ ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ನಲ್ಲಿ ಗೆಲ್ಲಲಿಲ್ಲ ಅಂದ್ರೆ ಮೆಂಟಲ್ ಹಾಸ್ಪಿಟಲ್ಗೆ ಹೋಗುತ್ತಾನೆ ಅನ್ನೋ ಮಟ್ಟಿಗೆ ಕೀಳು ಮಟ್ಟಿಗೆ ಮಾತನಾಡಿದ್ದಾರೆ. 28ನೇ ತಾರೀಕು ಡ್ರೋನ್ ಪ್ರತಾಪ್ ಹೀರೋ ಆಗುತ್ತಾರೋ ಝೀರೋ ಆಗುತ್ತಾರೋ, ಅವರ ದುಶ್ಮನಗಳು ಝೀರೋ ಆಗುತ್ತಾರೋ, ಯಾರು ಬಿಗ್ ಬಾಸ್ ನಂತರ ಮೆಂಟಲ್ ಹಾಸ್ಪಿಟಲ್ ಸೇರುತ್ತಾರೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಿಮ್ಮ ಪ್ರಕಾರ ಈ ಬಿಗ್ ಬಾಸ್ 10 ಸೀಸನ್ ನ ಯಾರ ಗೆಲ್ಲಬಹುದು ಎನ್ನುವುದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ.